ಸೋಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆ ವಿವರ ಉಗ್ರ ಸಂಘಟನೆಯ ಒಟ್ಟುಗೂ ಎಡ್ಡೆಡುಪುನ ಆರೋಪಡು ದೇಶದೊರ್ಮೆಡೆ NIA ಅಧಿಕಾರಿಗಳು ಅಂಗಾರೆ ರಡ್ಡನಿ ಹಂತದ ಕಾರ್ಯಾಚರಣೆ ನಡಪಾಯಿನ ಬೆರಿಕೆ ದೇಶದೊರ್ಮೆಡೆ 5 ವರ್ಷ PFI ಸಂಘಟನೆಯನ್ನು ನಿಷೇಧ ಮಲ್ತದು ಕೇಂದ್ರ ಸರ್ಕಾರ ಮಹತ್ವದ ಆದೇಶ ಪಿದಾಡ್ಪಾದಲು ಉಗ್ರ ಸಂಘಟನೆಯ ಒಟ್ಟುಗೂ ಎಡ್ಡೆಡುಪುನ ಆರೋಪಡು ದೇಶದೊರ್ಮೆಡೆ NIA ಅಧಿಕಾರಿಗಳು ಅಂಗಾರೆ ರಡ್ಡನಿ ಹಂತದ ಕಾರ್ಯಾಚರಣೆ ನಡಪಾಯಿನ ಬೆರಿಕೆ ದೇಶದೊರ್ಮೆಡೆ 5 ವರ್ಷ PFI ಸಂಘಟನೆಯನ್ನು ನಿಷೇಧ ಮಲ್ತದು ಕೇಂದ್ರ ಸರ್ಕಾರ ಮಹತ್ವದ ಆದೇಶ ಪಿದಾಡ್ಪಾದಂಡು ದೇಶ ವಿರೋಧಿ ಕಾರ್ಯದ ಆರೋಪ ನಿಘಂಟಾಯಿ ನಡೆದವರ ದೇಶದೊರ್ಮೆಡೆ 5 ವರ್ಷ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಸೇರಿದ ಎಣ್ಮ ಅಂಗ ಸಂಸ್ಥೆಗಳನ್ನ ನಿಷೇಧ ಮಲ್ತದೆಂದು ಕೇಂದ್ರ ಗೃಹ ಇಲಾಖೆ ಈ ಬಗೆಟ್ ಆದೇಶ ಪಿದಾಡ್ಪಾದಂಡು PFI ಬೊಕ್ಕ ಅಂಗ ಸಂಸ್ಥೆಗಳನ್ನ ಈ ಕ್ಷಣೋಡದೆ ಜಾರಿಗೆ ಬರಪನಂಚ 5 ವರ್ಷ ನಿಷೇಧ ಮಲ್ತದು ಒಂದು ಕಾನೂನುಗೂ ಪಿದಾಯಿದ ಸಂಘಟನೆ ಎಂದು ಸಾರ್ದಂಡು ನಿಷೇಧದ ಸಂಗತಿಡು ಕೇಂದ್ರ ಸರ್ಕಾರದ ಅಧಿಸೂಚನೆಡು ಕರ್ನಾಟಕ ಸರ್ಕಾರದ ಶಿಫಾರ್ಸು ಬೊಕ್ಕ ಪ್ರವೀಣ್ ನೆಟ್ಟರ್ನ ಕೆರ್ನೆಲ್ನ ಗುರುತು ಮಲ್ತದಂಡು PFI ಒಟ್ಟುಗಿತ್ತಿನ ನ್ಯಾಷನಲ್ ಕಾನ್ಫೆಡರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ನ್ಯಾಷನಲ್ ವುಮೆನ್ಸ್ ಫ್ರಂಟ್ ಜೂನಿಯರ್ ಫ್ರಂಟ್ ಎಂಪವರ್ ಇಂಡಿಯಾ ಫೌಂಡೇಶನ್ ರಿಹಾಬ್ ಫೌಂಡೇಶನ್ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಆಲ್ ಇಂಡಿಯಾ ಇಮಾಮ್ ಕೌನ್ಸಿಲ್ ಈ ಸಂಘಟನೆಯಲ್ಲಿ ಮಾತ್ರ ನಿಷೇಧ ಮಲ್ತದಂಡು ಸಂಘಟನೆ ನಿಷೇಧ ಎದುಕೊನ್ನ ಸಂಗತಿ ಈ ಕಠಿಣ ನಿರ್ಧಾರದನ್ನ ಪ್ರಧಾನಮಂತ್ರಿ ಬೊಕ್ಕ ಕೇಂದ್ರ ಗೃಹ ಮಂತ್ರಿಯರಿಗೆ ಮೆಚ್ಚುಗೆಲುಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ವಿ ಸುನೀಲ್ ಕುಮಾರ್ ಪಂತೇರು PFI ನಿಷೇಧ ಬಗೆಟ್ ಸುದ್ದಿ ಮಾಧ್ಯಮದ ಕಡ ಪಾತಿರಿಯರು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ವಿ ಸುನೀಲ್ ಕುಮಾರ್ ಸುದ್ದಿಗಾರರ ಪಾತಿರ್ದು PFI ಸಂಘಟನೆ ನಿಷೇಧ ಎದುಕೊನ್ನ ಸಂಗತಿ ಈ ಕಠಿಣ ನಿರ್ಧಾರದನ್ನ ಪ್ರಧಾನಮಂತ್ರಿ ಬೊಕ್ಕ ಕೇಂದ್ರ ಗೃಹ ಮಂತ್ರಿಯರಿಗೆ ಮೆಚ್ಚುಗೆಲಿಂದ ಅರ್ಪಂತಿರು ಪಾಕ ವರ್ಷಲೆಡ್ದು ಕರ್ನಾಟಕ ಬೊಕ್ಕ ದೇಶದ ಬೇತೆ ಬೇತೆ ಭಾಗಲೆಡು PFI ಹಿಂಸೆಗೂ ಉಮೀದು ಕೊಡ್ತಂಡು ಭಾರತಗೂ ಬಲದಾಂತಿನಂಚ ಮಲ್ಪನ ಪ್ರಯತ್ನ ಮಲ್ತದಂಡು ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಲ್ತದು ಕೆರೊಂದಿತ್ತದು ಭಾರತನು ಇಸ್ಲಾಂ ರಾಷ್ಟ್ರ ಮಲ್ಪು ಅಂದ ಪಂಡದಿತ್ತರು ಆ ಸಂಘಟನೆದ ಕಾರ್ಯಕರ್ತರನ್ನು ಕಾಂಗ್ರೆಸ್ ಸಾಂಕ್ರವೇ PFI ಈತ ಮಲ್ಲ ಪ್ರಮಾಣಡು ಕರ್ನಾಟಕಡು ಬುಲೇರ ಕಾರಣ ಅಂದು ಮಂತ್ರಿ ಸುನೀಲ್ ಕುಮಾರ್ ಪಂಡೇರು ಹಿಂಸೆಯನ್ನ ಮಾಡೋದ್ರ ಮುಖಾಂತರವೇ ಸಮಾಜದಲ್ಲಿ ಅಶಾಂತಿಯನ್ನು ನಾವು ನಿರ್ಮಾಣ ಮಾಡ್ತೇವೆ. ವಿಶೇಷವಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿಕೊಂಡು ನಿರಂತರವಾದಂತಹ ಹತ್ಯೆಯನ್ನು PFI ಸಂಘಟನೆಗಳು ಮಾಡ್ತಾ ಇತ್ತು. ಅವರ ಉದ್ದೇಶ ಇದ್ದಿದ್ದು ಅವರೇ ಹೇಳಿರುವಂಥ ಪ್ರಕಾರ ಭಾರತವನ್ನು ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡ್ತೇವೆ ಎನ್ನುವಂಥ ದಾಷ್ಟ್ಯದ ಮಾತುಗಳನ್ನು ಅವರು ಹೇಳ್ತಾ ಇದ್ರು. ಇವತ್ತು ಅದಕ್ಕೆ ಸರಿಯಾದಂಥ ಸಾಕ್ಷಿ ಆಧಾರಗಳೆಲ್ಲದೂ ಕೂಡ ಸಿಕ್ಕಿದ್ರಿಂದ ಕೇಂದ್ರ ಸರ್ಕಾರ ದಿಟ್ಟವಾದಂಥ ಕ್ರಮಗಳನ್ನು ತೆಗೆದುಕೊಂಡಿದೆ. PFI ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಬೆಳೀಲಿಕ್ಕೆ ಆ ಎಲ್ಲ ಸಂಘಟನೆಯ ಕಾರ್ಯಕರ್ತರನ್ನು ಕಾಂಗ್ರೆಸ್ ಪೋಷಿಸಿದ್ದೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಬೆಳೀಲಿಕ್ಕೆ ಕಾರಣ ಆಗಿತ್ತು. ಸುಮಾರು 175 ಜನರ ಕೇಸುಗಳನ್ನು ಅವತ್ತಿನ ಸಿದ್ದರಾಮಯ್ಯನವರ ಕಾಲದಲ್ಲಿ ವಾಪಸ್ ತೆಗೆದುಕೊಂಡಿದ್ರು. ನಾವು ಅದನ್ನು ಅವತ್ತೇ ವಿರೋಧ ಮಾಡಿದ್ವಿ. ಇವತ್ತು ನಮ್ಮ ಸರ್ಕಾರ ಒಂದು ಬದ್ಧತೆಯನ್ನು ತೋರಿಸಿದೆ. ಯಾರು ಈ ರೀತಿ ಹಿಂಸೆಯನ್ನು ಪ್ರಚೋದಿಸ್ತಾರೆ, ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ, ಸಮಾಜಘಾತಕ ಶಕ್ತಿಗಳನ್ನು ಯಾರು ಮಾಡ್ತಾರೆ ಮತ್ತು ಸಮಾಜವನ್ನು ದುರ್ಬಲಗೊಳಿಸುವಂಥ ಪ್ರಯತ್ನವನ್ನು ಏನು ಮಾಡ್ತಾರೆ ಅಂಥವರನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ತಿವೆ ಎನ್ನುವಂಥ ಮಾತು. ದೇಶಡು ಲಡಾಯಿ ಕಾರಣ ಆಪುನ ಓವೇ ಸಂಘಟನೆಯ ಮಿತ್ತು ಸರ್ಕಾರ ನಿಯಂತ್ರಣ ಪಾಡ್ನವು ಎಡ್ಡೆ ಕೆಲಸ ಆಂಡ ಮಾತಾ ಸಂಘಟನೆಯ ಮಿತ್ತು ಒಂದೇ ರೀತಿಯ ಕಾನೂನು ಕ್ರಮ ಜಾರಿಕನವಡು ರಾಜ್ಯ ವಿಧಾನಸಭೆದ ಎದುರು ಪಕ್ಷದ ಒತ್ತು ನಾಯಕರು UT ಖಾದರ್ PFI ನಿಷೇಧ ವಿಚಾರಡು ಅಭಿಪ್ರಾಯ ತೆರಿಪಾದಿರು. PFI ನಿಷೇಧ ವಿಚಾರಡು ರಾಜ್ಯ ವಿಧಾನಸಭೆದ ಎದುರು ಪಕ್ಷದ ಒತ್ತು ನಾಯಕರು UT ಖಾದರ್ ಸುದ್ದಿ ಮಾಧ್ಯಮದ ಕಡ ಪಾತಿರ್ದು ದೇಶಡು ಲಡಾಯಿ ಕಾರಣಾಪನ ಓವೈ ಸಂಘಟನೆಯ ಮಿತ್ತು ಸರ್ಕಾರ ನಿಯಂತ್ರಣ ಪಾಡು ನಾವು ಎಡ್ಡೆ ಕೆಲಸ ಅಂಡ ಮಾತಾ ಸಂಘಟನೆಯ ಮಿತ್ತು ಒಂದೇ ರೀತಿಯ ಕಾನೂನು ಕ್ರಮ ಜಾರಿ ಕನವಡು ಬೇದದಾಂತೆ ಅನ್ಯಾಯನು ಏರಿಗ್ಲ ಮಲ್ಪಂದ ಎಡ್ಡೆ ಉದ್ದೇಶದ ನಿರ್ಧಾರ ಒಪ್ಪೊಡು ಅರ್ಪಂಡೀರು. ಭವಿಷ್ಯಡು ನಮ್ಮ ಸಮಾಜಡು ಕೋಮು ಮನಸ್ಸು ಅಶಾಂತಿ ಇಜ್ಜಂದಿನಂಚಾವಡು ಸಮಾಜನು ಪುಡಪ್ಪನ ಓವೇ ಸಂಸ್ಥೆಯಲ್ಲಿ ಇತ್ತಿನ ನಿಷೇಧ ಮಲ್ಪಡು ಸೋದರತಿದ ಒರಿಯಗುರಿ ಸಾಯ ಅಪ್ಪನ ಒವ್ವೇ ಕಾನೂನು ಬತ್ತಂಡ ಅವೇನು ಎದುಕೊನೊಲಿ ಸಮಾಜಡು ಒವ್ವೇ ಬೊಡ್ಚಂದಿನ ಕೆರ್ಪುನ ನಡಪೆರಬಲ್ಲಿ ಕೋಮ ಪಗೆತ ವಿಚಾರ ಬರೆಯರಬಲ್ಲಿ ಸರ್ಕಾರ ಕೆಲವು ನೀತಿಲೆಡು ಭೇದ ಮಲ್ತಂದುಂಡು ಪರಿಹಾರ ಕೊರಪನೆಟ್ಟು ಭೇದ ಮಲ್ತಂದುಲ್ಲೇರು ಆ ರೀತಿಯ ನೀತಿ ಎಂಕ್ಲು ಸಹಿಸುಜ ಅಂದ UT ಖಾದರ್ ಪಂಡೀರ್. ನೋಡಿ, ದೇಶದಲ್ಲಿ ಶಾಂತಿ ಸಾಮರಸ್ಯ ಹದಗೆಡುವಂತಹ ಯಾವುದೇ ಸಂಘಟನೆಗಳು ಯಾವ ರೀತಿಯ ಘಟನೆ ಮಾಡಿದರೂ ಕೂಡ ಅಂಥ ಎಲ್ಲ ಸಂಘಟನೆಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಸರ್ಕಾರದ ಜವಾಬ್ದಾರಿ. ಆದ ಕಾರಣ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಯಾರೆಲ್ಲ ಈ ರೀತಿಯ ಸಮಾಜದಲ್ಲಿ ಹಲ್ಲೆ ಅಶಾಂತಿ ಮಾಡ್ತಾರೆ, ಕೋಮು ದ್ವೇಷ ಹರಡ್ತಾರೆ,
ಅವರ ವಿರುದ್ಧ ಎಲ್ಲವೂ ಕೂಡ ಕ್ರಮ ತಗೊಳ್ಳ ನಾವು ಹಿಂದೆ ಕೂಡ ಹೇಳಿದ್ದೇವೆ. ತಾರತಮ್ಯವಿಲ್ಲದೆ ಮತ್ತು ಅನ್ಯಾಯವನ್ನು ಯಾರಿಗೂ ಕೂಡ ಮಾಡದೆ ಸದುದ್ದೇಶದ ಒಂದು ವಿಚಾರ ಇರಬೇಕು. ಒಂದು ಕ್ರಮದ ಮೂಲಕ ಭವಿಷ್ಯದಲ್ಲಿ ನಮ್ಮ ಸಮಾಜದಲ್ಲಿ ಅಶಾಂತಿ ಇಲ್ಲ, ಕೋಮು ಭಾವನೆ, ಕೋಮು ದ್ವೇಷ ಇಲ್ಲ, ಪರಸ್ಪರ ಅವಿಶ್ವಾಸ ಮೂಡಿಸುವಂಥ ಕಾರ್ಯಕ್ರಮಗಳು ಇಲ್ಲದ ಸಮಾಜ ನಿರ್ಮಾಣ ಮಾಡೋದು ಅದು ಮುಖ್ಯ. ಆದ ಕಾರಣ ಇನ್ನು ಮುಂದಕ್ಕೆ ಸಮಾಜದಲ್ಲಿ ಯಾವುದೇ ರೀತಿಯ ಕೋಮು ಭಾವನೆ, ದ್ವೇಷದ ಸಮಾಜ, ದ್ವೇಷಿಸುವಂಥ ಘಟನೆ ಮಾಡಿದರೆ ಅದೆಲ್ಲ ಕೂಡ ಇನ್ನು ಸರ್ಕಾರ ಅದಕ್ಕೆ ಜವಾಬ್ದಾರಿ ಆಗ್ತದೆ. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿರು ಅಂಗರೆ ಕುದ್ರೋಡು ಶ್ರೀ ಗೋಕರ್ಣನಾಥ ದೇವಸ್ಥಾನಕ್ಕೂ ಭೇಟಿ ಕೊಡ್ದಿದ್ದೀರು. ದಸರಾ ಉಚ್ಚಯದ ನವದುರ್ಗೆ ಬರವುದಪ್ಪೆ ಸರಸ್ವತಿ ಶಾರದೆನ ಇಂಬುನಟ್ಟೊನ್ನಾರು ಅವೆಡ್ದು ಬೊಕ್ಕ ಮಂಗಳೂರು ಶಾರದೋತ್ಸವ ಶತಮಾನೋತ್ಸವದ ಅಡೆಗೆ ಬೊಕ್ಕ ಮಂಗಳದೇವಿ ದೇವಸ್ಥಾನಗಳ ಭೇಟಿ ಕೊರಿಯಿರಿ. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿರು ಅಂಗರೆ ಕುದ್ರೋಡು ಶ್ರೀ ಗೋಕರ್ಣನಾಥ ದೇವಸ್ಥಾನಕ್ಕೂ ಭೇಟಿ ಕೊಡ್ದು ಶ್ರೀ ಗೋಕರ್ಣನಾಥ ಬೊಕ್ಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಿನ ಇಂಬುನಟ್ಟುಂಡಿರು. ಮಾರ್ನೆಮಿ ಬೊಕ್ಕ ಕುಡ್ಲ ದಸರಾ ಉಚ್ಚೇದ ಆದಿಶಕ್ತಿ ನವದುರ್ಗೆಲೆನೆ ತೂದು ಬರವುದಪ್ಪೆ ಸರಸ್ವತಿಗೆ ಆರತಿ ಪತ್ತಿಯರು. ಹರಿಕೃಷ್ಣ ಬಂಟ್ವಾಳ ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರೆ ಇಂಚ ಕುದ್ರೋಡಿ ಕ್ಷೇತ್ರಾಭಿವೃದ್ಧಿ ಸಮಿತಿದ ಸದಸ್ಯರು ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ, ಸುಧಾಕರ್ ರಾವ್ ಪೇಜಾವರ, ಜನಾರ್ದನ ಹಂದೆ ಈ ಪುರ್ತುಡಿತ್ತಿರು. ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿರು ಕುಡ್ಲ ಕಾರ್ ಸ್ಟ್ರೀಟ್ ದ ಶಾರದೋತ್ಸವ ಶತಮಾನೋತ್ಸವ ಉಚ್ಚೆಗೂ ಭೇಟಿ ಕೊಡದು ಶ್ರೀ ಶಾರದಾಂಬಿನ ಇಂಬುನಟ್ಟೊಂಡಿರು. ಪೂರ್ವದ ಇತಿಹಾಸ ಅಂದರೆ 100 ವರ್ಷಗಳ ಕಾಲ ನೆನೆದುಕೊಂಡು ಬಂದಿದೆ. ಇದು ತಾಯಿಯ ಮಹಾ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ. ಇದೇ ಒಂದು ಸಾಕ್ಷಿ ಆ ತಾಯಿಯನ್ನು ಇದೇ ಹೇಳಿಕೊಂಡು ಸಮಾಜದ ರಾಘವೇಂದ್ರ ಆಚಾರ್ಯರು ಕೂಡ ಆ ಆಧ್ಯಾತ್ಮಿಕತೆಯನ್ನು ಪರಿಪೂರ್ಣವಾಗಿ ಪಡ್ಕೊಂಡು ಬಂದಿರುವಂತಹದ್ದು ಎಲ್ಲರೂ ಕೂಡ ಅತ್ಯಂತ ಸಂತೋಷವಿಲ್ಲದ. ಶತಮಾನೋತ್ಸವ ಸಮಿತಿದ ಗುರುಕಾರ್ಯರು ಡಾಕ್ಟರ್ ಉಮಾನಂದ ಮಲ್ಯ, ಪಂಡಿತ ನರಸಿಂಹ ಆಚಾರ್ಯರು, ಅಡಿಗೆ ಬಾಲಕೃಷ್ಣ ಶೆಣೈ, ಪಂಡಿತ ವಿಠಲಾಚಾರ್ಯರು ಈ ಪೊರ್ತುಲು ಒಟ್ಟುಗಿತ್ತೇರು. ಕುದ್ರೋಳಿ ಕಾರ್ ಸ್ಟ್ರೀಟ್ಗೆ ಭೇಟಿ ಕೊರ್ನ ಪೇಜಾವರ ಸ್ವಾಮೀಜಿರು ಉಚ್ಚಯ ನಡತೊಂದಿಪ್ಪನ ಬೋಳರ್ದ ಮಹಾತೋಬರ ಶ್ರೀ ಮಂಗಳದೇವಿ ದೇವಸ್ಥಾನಗಳ ಭೇಟಿ ಕೊರಿಯರು. ಶ್ರೀ ಮಂಗಳದೇವಿ ಇಂಬುನಟ್ಟೊಂದು ಪ್ರಸಾದ ಅದೆ ದೇವಸ್ಥಾನದ ಆಡಳಿತ ಮುಕ್ತೇಸರಿಯರು ರಮಾನಾಥ ಹೆಗ್ಡೆ, ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ಈ ಪೊರ್ತುಡಿತ್ತೇರು. ಒಡಿಪು ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಮಾರ್ನೆಮಿ ಉಚ್ಚೆಯಡು ಕಡೀರ್ದ ಉಚ್ಚಿಲ ದಸರಾ ನಡತೊಂದಿತ್ತಿದೆ. ಅಂಗರೆ 2ನೇ ದಿನದ ಆರಾಧನೆ ನಡೆತ್ತದೆ. ಒಡಿಪು ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಮಾರ್ನೆಮಿ ಉಚ್ಚೆಯಡು ಕಡೀರ್ದ ಉಚ್ಚಿಲ ದಸರಾ ನಡತೊಂದಿತ್ತಿದೆ. ಅಂಗರೆ 2ನೇ ದಿನದ ಆರಾಧನೆ ನಡೆತ್ತದೆ. ಶಾಲಿನಿ ಜಿ ಶಂಕರ್ ಸಭಾಂಗಣಡು ನವದುರ್ಗಿ ಬೊಕ್ಕ ಬರುವುದಪ್ಪೆ ಶಾರದಿನ ಮೂರ್ತಿನ ಪ್ರತಿಷ್ಠೆ ಮಂತಿತ್ತದೆ. ಊರ ಪರ ಊರ ಭಕ್ತರು ಉಚ್ಚೆಯಡು ಪಾದೆತೊಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಮಹಾಜನ ಸಂಘ ಬೊಕ್ಕ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ನಿಲೆಟ್ಟು ಉಚ್ಚಿಲ ದಸರಾ ನಡತೊಂದಿತ್ತಿದೆ. ಸಂಘದ ಗುರುಕಾರ್ಯರು ಜಯಸಿ ಕೋಟ್ಯನ್, ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಮರ್ಯಾದೆ ಗುರುಕಾರ್ಯರು ಡಾಕ್ಟರ್ ಜಿ ಶಂಕರ್, ಗುರುಕಾರ್ಯರು ಗುಂಡು ಅಮೀನ್, ದೇವಸ್ಥಾನದ ಆಡಳಿತ ಸಮಿತಿ ಗುರುಕಾರ್ಯರು ವಾಸುದೇವ ಸಾಲ್ಯನ್, ಮೊಗವೀರ ಮಹಾಜನ ಮಹಿಳಾ ಸಂಘದ ಗುರುಕಾರ್ತಿ ಅಪ್ಪಿ ಸಾಲ್ಯನ್ ದುಂಬಾಡ್ತಿಡಿದೆ. ಉಚ್ಚೆಯ ಭಾರಿ ಗೌಜಿಡ್ ನಡತೊಂದುಂಡು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ನಿಷೇಧ ಬಗೆಟ್ಟು ಕೂಡದ ಶಾಸಕರ ವೇದವ್ಯಾಸ ಕಾಮತ್ ಸುದ್ದಿ ಮಾಧ್ಯಮದ ಅಭಿಪ್ರಾಯ ತಿರಿಪಾದು. ಕೇಂದ್ರದ ಬಿಜೆಪಿ ಸರ್ಕಾರ ಬೊಕ್ಕ ಪ್ರಧಾನಮಂತ್ರಿ ತನ್ನ ನಿರ್ಧಾರವನ್ನು ಭಾರಿ ಮೆಚ್ಚಿದರು.
ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ನಿಷೇಧ ಬಗೆಟ್ ಕುಡ್ಲದ ಶಾಸಕರು ವೇದವ್ಯಾಸ ಕಾಮತ್ ಸುದ್ದಿ ಮಾಧ್ಯಮಗಳಿಗೆ ಅಭಿಪ್ರಾಯ ತಿಳಿಪಾದಿದೆ. ಕೇಂದ್ರದ ಬಿಜೆಪಿ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ನಿರ್ಧಾರದ ತಂದಿರು ಶಾಸಕಿಯಾದ ಆರನ ಈ ಕಾರ್ಯಗೂ ಮೆಚ್ಚುಗೆ ತಿಳಿಪಾವೆ. ದೇಶದೊರ್ಮೆಡೆ ಪಿಎಫ್ಐ ಬೊಕ್ಕ ಅವೆತ ಪರಿವಾರದ ಎಣ್ಮ ಸಂಘಟನೆಯನ್ನು ನಿಷೇಧದ ನಿರ್ಧಾರನು ಬುಡು ಮನಸ್ಸರ ಮೆಚ್ಚುವ ಅಂದ ಅರ್ಪಂತೇರು. ಲಡಾಯಿಗೂ ಉಮೇದು ಕೊರಪುನ ಭಯೋತ್ಪಾದನೆ ಉಂಡು ಮಲ್ಪನ ಕೆಲಸ ಬುಡಂದೆ ಮಲ್ತೊಂದು ಬತ್ತನ ಪಿಎಫ್ಐ ಸಂಘಟನೆಯ ಬಗೆಟ್ ಇಡೀ ಮಾಹಿತಿ ಒಟ್ಟು ಮಲ್ತದನ ಗೃಹ ಸಚಿವಾಲಯ ಈ ನಿರ್ಧಾರ ಮಲ್ತದೆಂದು ವೇದವ್ಯಾಸ ಕಾಮತ್ ಪಂಡೇರು. ಪಿಎಫ್ಐ ಸಂಘಟನೆ ಪ್ರಮುಖರ ಅವರನ್ನು ಮನೆ ಮನೆಗಳಿಂದ ತಂದು ಅವರನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದೇ ಒಂದು ಮಾತನ್ನು ಆಡಲಿಲ್ಲ. ಹೇಳಬಹುದಿತ್ತಲ್ಲ, ಪಿಎಫ್ಐ ಸಂಘಟನೆ ಇವತ್ತು 10 ಹಲವು ಕಡೆ ಈ ರೀತಿಯ ಅಹಿತಕರ ಘಟನೆ ಮಾಡಿದೆ, ಹಾಗಾಗಿ ಅದನ್ನು ಬ್ಯಾನ್ ಮಾಡಬೇಕು ಅಂತೇಳುವಂಥ ಹೇಳುವಷ್ಟು ಸಾಮರ್ಥ್ಯ ಇಲ್ಲ. ಎಲ್ಲೋ ಒಂದು ಕಡೆ ಅವರ ಮನೆಗಳಿಗೆ ಹೋಗಿ ಅವರ ಆಫೀಸನ್ನು ಹೋಗಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಕಾರ್ಯಗಳು ಮಾಡಿದಾಗ ಅದರ ಬಗ್ಗೆ ಕೂಡ ಸರ್ಕಾರದ ಈ ನಿಯಮಗಳು ಎನ್ನೇ ಅಂತ ವ್ಯವಸ್ಥೆ ಸಂಸ್ಥೆ ಅದರ ಬಗ್ಗೆ ಪೂರ್ಣವಾಗಿ ತನಿಖೆ ಮಾಡ್ತಾ ಇರುವಾಗ ಅದರ ಬಗ್ಗೆ ಕೂಡ ತಪ್ಪು ಸಂದೇಶ ಬರುವ ರೀತಿಯಲ್ಲಿ ಚಿಂತನೆ ಮಾಡುವಂಥದ್ದು, ಮಾತನಾಡುವಂಥದ್ದು ಇದು ಸರಿಯಲ್ಲ. ಕೇರಳದಲ್ಲಿ ಮತ್ತು ಇನ್ನಿತರ ಕಡೆಗಳಲ್ಲಿ ಅವರ ಹೋರಾಟ ಯಾವ ರೀತಿಯಲ್ಲಿ ಆಗಿದೆ ನಾವು ನೋಡ್ತಾ ಇದ್ದೀವಿ. ಇದನ್ನೆಲ್ಲವಂತ ಹೇಳಿದಾಗ ಇವತ್ತು ನಾನು ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯ ನಮ್ಮ ಆಡಳಿತ ನಾವು ನುಡಿದಂತೆ ನಡೆದಿದ್ದೇವೆ. ಏನು ಹೇಳಿದ್ದೇವೆ, ಪಿಎಫ್ಐ ಸಂಘಟನೆಯನ್ನು ಬ್ಯಾನ್ ಮಾಡ್ತೇವೆ ಅಂತೇಳಿ ಅದನ್ನು ಮಾಡಿ ತೋರಿಸಿದ್ದೇವೆ. ಹಾಗಾಗಿ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ದೇಶ ಪ್ರೇಮದ ವ್ಯವಸ್ಥೆಗಳನ್ನು ಜನರಿಗೆ ತೋರಿಸ್ಕೊಡ್ಬೇಕು. ಈ ಮಣ್ಣಿನ ಮೇಲೆ ಪ್ರೀತಿಯನ್ನು ತೋರಿಸುವಂಥ ನಿಜವಾದ ದೇಶಭಕ್ತ ಒಂದು ಪಕ್ಷ ಅಂತ ಹೇಳುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಮಾರ್ನಿಮಿ ಬೊಕ್ಕ ಕುಡ್ಲ ದಸರಾ ಉಚ್ಚೇದ ಸಂಭ್ರಮ ನಿಲೆ ಊರ್ದಿತ್ತದು ಅಂಗಾರೆ 2ನೇ ದಿನದ ಆರಾಧನೆ ನಡೆತ್ತದೆ. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಮಾರ್ನಿಮಿ ಬೊಕ್ಕ ಕುಡ್ಲ ದಸರಾ ಉಚ್ಚೇದ ಸಂಭ್ರಮ ನಿಲೆ ಊರ್ದಿತ್ತದು ಅಂಗಾರೆ 2ನೇ ದಿನದ ಆರಾಧನೆ ನಡೆತ್ತದೆ. ಶ್ರೀ ಆದಿಶಕ್ತಿ ಬೊಕ್ಕ ನವದುರ್ಗೆಲು ಅಂಚನೆ ಬರವುದಪ್ಪೆ ಸರಸ್ವತಿನ ದಸರಾ ಉಚ್ಚೇದ ಪೊರ್ಲುನು ಸಬಿಯರೆ ಲೋಕದೊರ್ಮಿಡು ಭಕ್ತಿರು ಬುಕ್ಕ ತಿರ್ಗಾಟದಕ್ಲು ಕ್ಷೇತ್ರಗೂ ಬರೊಂದುಲ್ಲೇರು. ರಾತ್ರಿ ಶ್ರೀ ಅನ್ನಪೂರ್ಣೇಶ್ವರಿಗೆ ಪುಷ್ಪಾಲಂಕಾರ ಮಹಾಪೂಜೆ ಕರಿತದೆ. ಶ್ರೀ ಗೋಕರ್ಣನಾಥೇಶ್ವರ ಬುಕ್ಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಿನ ಬಲಿ ಉಚ್ಚಯ ನಡಪಾಯರು. ಕ್ಷೇತ್ರ ಅಭಿವೃದ್ಧಿ ಆಡಳಿತ ಮಂಡಳದ ಗುರುಕಾರ್ಯರು ಎಚ್.ಎಸ್. ಸಾಯಿರಾಮ್, ಕಾರ್ಯಾಂತಿರು ಮಾಧವ ಸುವರ್ಣ, ಕೋಶಾಧಿಕಾರಿ ಆರ್ ಪದ್ಮರಾಜ್, ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ದೇವೇಂದ್ರ ಪೂಜಾರಿ ಬುಕ್ಕ ರಡ್ಡು ಸಮಿತಿನ ಸದಸ್ಯರು ಈ ಪೊರ್ತುಡಿತ್ತೇರು. ಸಂತೋಷಿ ಮಾತಾ ಕಲಾಮಂಟಪಡು ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತೊಂದುಂಡು. आदिश्री किरण श्री विद्या हिमजा ಲಡಾಯಿ ಅಶಾಂತಿಗೆ ಕಾರಣ ಆಪಿರಿಂದ ಒಂಜಿ ಸಂಘಟನೆಯನ್ನು ಮಾತ್ರ ನಿಷೇಧ ಮಲ್ಪನ ಏತು ಸರಿ ಬಜರಂಗ ದಳ ತಕ್ಲು ತ್ರಿಶೂಲ ಪಟ್ಟದ ಲಡಾಯಿಗೆ ಉಮೇದ ಕೊರ್ತುಜಿರ ಅಂದು ಕುಡ್ಲದ ಮುಸ್ಲಿಂ ಒಕ್ಕೂಟದ ಗುರ್ಕಾರ್ಯರು ದುಂಬುದ ಮೇಯರ್ ಕೆ ಅಶ್ರಫ್ ಏವರೋಡು ಪ್ರಶ್ನೆ ಪಾಡ್ದೇರು.
ಪಿಎಫ್ಐ ನಿಷೇಧ ಬಗೆಟ್ ಕುಡ್ಲದ ಮುಸ್ಲಿಂ ಒಕ್ಕೂಟದ ಗುರುಕಾರ್ಯರು ದುಂಬುದ ಮೇಯರ್ ಕೆ ಅಶ್ರಫ್ ಸುದ್ದಿ ಮಾಧ್ಯಮದ ಕಡ ಅಭಿಪ್ರಾಯ ತಿಳಿಪಾದು ಕೇಂದ್ರ ಗೃಹ ಸಚಿವಾಲಯ ಪಾಪ್ಯುಲರ್ ಫ್ರಂಟ್ ಸಂಘನು 5 ವರ್ಷಗೂ ನಿಷೇಧ ಮಲ್ತನ ಕ್ರಮಕ್ಕೂ ಭಾರಿ ಎವರ ತೋಜಾರು ಈ ದೇಶಡು ಅಶಾಂತಿ ಕಾರಣ ಆಪಿರು ಲಡಾಯಿ ಕಾರಣ ಆಪಿರನ್ನು ನಿಷೇಧ ಮಲ್ತಿದಿರು ಲಡಾಯಿಗೆ ಕಾರಣ ಆಪನೆ ಒಂಜಿ ಸಂಘಟನೆ ಮಾತ್ರನ ಬಜರಂಗ ದಳ ತಕಲು ತ್ರಿಶೂಲ ಪಟ್ಟದ ಲಡಾಯಿ ಉಮೇದು ಕುರಿತುಜಿರ ಪಂಡಿದು ಅಶ್ರಫ್ ಪ್ರಶ್ನೆ ಬಾಡಿಯರು ರಾಜ್ಯ ದೇಶಡು ಬೇತೆ ಬೇತೆ ಸಂಘಟನೆಲು ಪಾಕೈತದು ಅವೆಲ್ಲ ನಿಷೇಧ ಮಲಿಪರೆ ಕೇಂದ್ರ ಸರ್ಕಾರ ಕ್ರಮದೆತ್ತುನಾಡು ಮುಸಲ್ಮಾನರನ್ನು ಕೆರ್ಲೆ ಎಂದು ಕೆಲವು ಹಿಂದೂ ಸಂಘಟನೆಗಳು ಸಾರ್ವಜನಿಕವಾದ ಪಾತ್ರ ಪನೊಂದುಲ್ಲ ಒಂದು ಸರಿಯ ಅಂಚಿನ ಸಂಘಟನೆಯನ್ನ ನಿಷೇಧ ಮಲ್ಪಡೊಂದು ಕೆ ಅಶ್ರಫ್ ಒತ್ತಾಯ ಮಲ್ತದಿರು ಉದ್ದೇಶ ಏನು ಬ್ಯಾನ್ ಮಾಡಿ ಈ ದೇಶದಲ್ಲಿ ಅಶಾಂತಿ ಉಂಟು ಮಾಡ್ತಾರೆ ಮತ್ತು ವಿವಿಧ ರೀತಿಯಲ್ಲಿ ಪದೇ ಪದೇ ಗಲಭೆ ಮಾಡಿದ ಕೂಣು ಮಾಡುವುದು ಮತ್ತು ಆತಂಕವಾದಿಯ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾರೆ ಮತ್ತು ದೇಶದಲ್ಲಿ ಗಲಭೆಗೆ ಕಾರಣ ಅಂತ ಹೇಳಿಕೊಂಡು ಬ್ಯಾನ್ ಮಾಡಿದಾರಲ್ಲ ಈ ದೇಶದಲ್ಲಿ ಒಂದೇ ಸಂಘಟನೆ ಇರುವುದು ಆ ರೀತಿ ಇರುವುದು ವಿವಿಧ ಬೇರೆ ಸಂಘಟನೆ ಇಲ್ವಾ ಈಗ ನಾವು ನೋಡ್ತಾ ಇದ್ದೇವೆ ದೇಶದಲ್ಲಿ ಡೆಲ್ಲಿಯಲ್ಲಿ ಆಗಲಿ ಮತ್ತು ಬೇರೆ ಕಡೆಯಲ್ಲಿ ಆಗಲಿ ಓಪನ್ ಆಗಿ ಬಂದಿಟ್ಕೊಂಡು ಗೋಲಿ ಮಾಡೋ ಸಾಧನೆ ಬಂದು ಹೇಳುವಂತಹ ಸಂಘಟನೆ ಎಷ್ಟು ಕಡಿಮೆ ಇಲ್ಲಿ ಹಲವು ನಮ್ಮ ಜಿಲ್ಲೆಯ ಬಜರಂಗ ದಳದವರು ತ್ರಿಶೂಲ ವಿತರಣೆ ಮಾಡಿಕೊಂಡು ಮತ್ತು ಮುಸಲ್ಮಾನರ ತಲೆ ಕಡಿದಂಥ ಸ್ವಾಮೀಜಿಗಳು ಹೇಳುವುದು ತಲವಾರು ವಿತರಣೆ ಮಾಡೋದು ಇದೆಲ್ಲ ಆತಂಕ ಉಂಟು ಮಾಡುವಂಥ ಸಂಘಟನೆ ಅಲ್ವಾ ಬ್ಯಾನ್ ಮಾಡಿದ್ರೆ ಎಲ್ಲದಕ್ಕೂ ಕೂಡ ಬ್ಯಾನ್ ಮಾಡಬೇಕು ದೇಶದಲ್ಲಿ ಶಾಂತಿ ಕಾಪಾಡಬೇಕಾದ್ರೆ ಶಾಂತಿ ಉಂಟಾಗಬೇಕು ಜನರಿಗೆ ಒಂದು ನೆಮ್ಮದಿ ಆಗಬೇಕಾದ್ರೆ ಇಂಥ ಎಲ್ಲ ಸಂಘಟನೆಗಳು ಬ್ಯಾನ್ ಮಾಡಿ ಇದನ್ನು ಒಂದೊಂದು ಬ್ಯಾನ್ ಮಾಡಿ ಎಲ್ಲಿ ಶಾಂತಿ ಕಾಪಾಡಲಿಕ್ಕೆ ಸಾಧ್ಯ ಇದು ನಾವು ಎಲ್ಲರೂ ಬ್ಯಾನ್ ಮಾಡ್ತಿರೋದ್ರೆ ನಮಗೇನಾದರೂ ಹೇಳಲ್ಲ ಆದರೆ ನಾವು ಹೇಳುತ್ತಂದ್ರೆ ವಿವಿಧ ಸಂಘಟನೆಗಳು ತುಂಬ ಇದೆ ಈ ರೀತಿ ಇರುವಂಥ ಮುತಾಲಿಕೆಯವರು ಏನೇನೋ ಬಾಯಿಗೆ ಅಂತ ಬಗಳ್ತಾ ಇದ್ದಾರೆ ಅದೇ ರೀತಿ ಕೆಲವರು ಬಗಳ್ತಾ ಇದ್ದಾರೆ ಏನೇನೋ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಮಡಿಕೇರಿಯಲ್ಲಿ ಕೂಡ ಗಣ್ಣನ್ನು ಇಟ್ಟು ತರಬೇತಿ ಮಾಡ್ತಾ ಇದ್ದಾರೆ ದುರ್ಗಾವಾಹಿನಿ ಅಂತ ಇಲ್ಲಿಗೆ ಮಹಿಳೆಯರನ್ನ ತಲವಾರು ಇಟ್ಕೊಂಡು ಮುಸಲ್ಮಾನರ ಕೊಲ್ಲು ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಇದೆಲ್ಲ ಯಾಕೆ ಇದೆಲ್ಲ ಕಾಣುದಿಲ್ವಾ ಸರ್ಕಾರಕ್ಕೆ ನಾವು ಹೇಳುದು ಸರ್ಕಾರ ಈ ರೀತಿ ಬ್ಯಾನ್ ಅದನ್ನು ಕೂಡ ಬ್ಯಾನ್ ಮಾಡಲಿ ಅಂತ ಹೇಳಿಕೆ ಸಮಾಜಗಾದ ಪುಣೆಯ ಹಿರಿಯರನ್ನು ಈತೆದ ಆಲ್ಮಗು ಪೊಲಬ್ ಮಲ್ತು ಕೊರಪುನವು ನಮ್ಮ ಕರ್ತವ್ಯ ಅಂದು ಒಡಿಪು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೇರು ಕುಡ್ಲಕಾ ಸ್ಟ್ರೀಟ್ದ ಮಂಗಳೂರು ಶಾರದೋತ್ಸವ ಶತಮಾನೋಚ್ಚಯಡು ಆರು ಆಶೀರ್ವಚನ ಕೊರಿಯರು ಕುಡ್ಲ ಕಾ ಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನದ ಆಚಾರ್ಯ ಮಠದ ನೆಲೆಟ್ ನಡತೊಂದಿಪ್ಪುನ ಕುಡ್ಲ ಶಾರದೋತ್ಸವ ಶತಮಾನೋತ್ಸವಡು ಅಂಗಾರೆ 2ನೇ ದಿನದ ಧಾರ್ಮಿಕ ಸಭೆ ನಡೆತಂಡು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ದುಂಬುದ ವ್ಯವಸ್ಥಾಪಕರು ಉಲ್ಲಾಸ ಕಾಮತ್ ಪಾತಿರ್ದು ಓಲೋಲು ಬರವು ಸಂಸ್ಥೆಲು ಉಲ್ಲನ ಅವಳು ಶಾರದ ಪೂಜೆ ಹೆಚ್ಚಾದ ನಡಪುಂಡು ಆಚಾರ್ಯ ಮಠದ ಈ ಶಾರದೋತ್ಸವದ ಪರಂಪರೆ ದುಂಬರಿಯಡಿಂದ 70 ಎಕ್ಕಿರು ಈಗ ಅಲ್ಲಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ 90 ವರ್ಷಗಳಿಗಿಂತ ಅಧಿಕ ವರ್ಷಗಳಿಂದ ಮಾಡಿಕೊಂಡು ಬಂದಂಥ ಶಾರದಾ ಪೂಜೆ ಪಾಣೆಮಂಗಳೂರಿನಲ್ಲಿದೆ ಹಳ್ಳಿಗಳಲ್ಲಿ ನಡೀತಾ ಇದ್ದಾವೆ ಆದರೆ ಮಂಗಳೂರಿನ ಸಾರ್ವಜನಿಕ ಶಾರದಾ ಪೂಜಾ ಮಹೋತ್ಸವ ಏನು ನಡೀತಾ ಇದೆ ಈ ಆಚಾರ್ಯ ಮಠವರದೇ ಅದು ಬಹಳ ಒಂದು ವಿಶೇಷವಾಗಿ ಅದರ ಒಂದು ಪ್ರಸಿದ್ಧಿ ಪಡೆದಿದೆ ಇದರ ಪ್ರೇರೇಪಣೆ ಎಂಬಂತೆ ಅಥವಾ ಇದನ್ನು ಮುಂದುವರೆಸುವ ರೀತಿಯಲ್ಲಿ ಸಮಾಜದ ಎಲ್ಲ ವರ್ಗದವರು ಕೂಡ ಇದನ್ನು ಒಪ್ಪಿಕೊಂಡು ಮಾಡಿ ಬರುವಂಥದ್ದು ನಮಗೆ ಬಹಳ ಹೆಮ್ಮೆಯ ವಿಷಯ ಮತ್ತು ಅದರ ಬಗ್ಗೆ ನಾವು ಬಹಳ ಒಳ್ಳೆಯ ರೀತಿಯಿಂದ ಅದನ್ನು ನಾವು ಸ್ವಾಗತಿಸಿ ಇನ್ನೂ ಅದರ ವಿಜೃಂಭಣೆ ಬೆಳೆಯಬೇಕು ಅಂತ ನಾವು ಪ್ರಾರ್ಥಿಸ್ತೇವೆ. ಬಹುಶಃ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಇಂದು ಈ ದಸರಾ ಮಹೋತ್ಸವ ವಿಶ್ವವಿಖ್ಯಾತಗೊಂಡಿದೆ. ಅದರಲ್ಲಿ ಈ ವೆಂಕಟರಮಣ ದೇವಸ್ಥಾನ ಮತ್ತು ಕುದ್ರೋಳಿ ದೇವಸ್ಥಾನಕ್ಕೆ ಒಂದು ಅವಿನಾನುಭಾವ ಸಂಬಂಧವಿದೆ. ಇಲ್ಲಿಯ ಅರ್ಚಕರಿರ್ಬೋದು, ನಮ್ಮಲ್ಲಿ ಅರ್ಚಕರಿರ್ಬೋದು, ಹೊಂದಾಣಿಕೆಯಿಂದ ಈ ಕೆಲಸಗಳನ್ನು ಬಹಳ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಕುದ್ರೋಳಿ ದಸರಾದ ಮೆರವಣಿಗೆ ಯಾವತ್ತು ಬರಬೇಕಾದ್ರೂ ಕೂಡ ಈ ಒಂದು ಪುಣ್ಯ ಸ್ಥಳದಲ್ಲಿ ಆ ದೇವಿಯ ಒಂದು ಟ್ಯಾಬ್ಲೋವನ್ನು ನಿಲ್ಲಿಸಿ ವೆಂಕಟರಮಣ ದೇವರು ಹಾಗೆಯೇ ಶಾರದಾ ಮಾತೆಗೆ ನಮಸ್ಕರಿಸ್ತಾ ಮುಂದೆ ತೆಗೆದುಕೊಂಡು ಹೋಗುವಂಥದ್ದು ಹಲವಾರು ವರ್ಷಗಳಿಂದ ಬಂದಂಥ ಸಂಪ್ರದಾಯ. ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿಯವರು ಇದನ್ನು ಚಾಚು ತಪ್ಪದೆ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ಆ ಹಿಂದಿನಿಂದಲೂ ನಡೀತಾ ಬರ್ತಾ ಉಂಟು, ಇದು ಮುಂದೆಯೂ ಕೂಡ ನಡಿಬೇಕನ್ನುವಂಥದ್ದು. ಎಕ್ಸ್ಪರ್ಟ್ ಬರವು ಸಂಸ್ಥೆಯ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್, ವಾಮನ್ ಶೆನಿ, ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ತನಿಖೆನ ಸಂಘದ ದಿಲ್ರಾಜ್ ಆಳ್ವ ಪಾಲ್ದೆತೊಂಡೇರು. ಶತಮಾನೋತ್ಸವ ಸಮಿತಿ ಗುರುಕಾರ್ಯರು ಡಾಕ್ಟರ್ ಉಮಾನಂದ ಬನ್ಲಿಯ ಬೊಕ್ಕ ಪದಾಧಿಕಾರಿಗಳು ಪಾಲ್ದೆತೊಂಡೇರು. 1978 ಹಿರಿಯರು ಕಟ್ಟದ್ನ ಪರವ ಸಮಾಜದ ಕೂಟನು ಗಟ್ಟಿಮುಟ್ಟು ಮಲ್ಪಡು ಪರವ ಸಮಾಜ ದುಂಬು ಬರಳೊಂದು ಕರ್ನಾಟಕ ರಾಜ್ಯ ಪರವನ್ ಸಂಘದ ಸಂಚಾಲಕರು ಡಾಕ್ಟರ್ ರವೀಶ್ ಪರವ ಪಡುಮಲೆ ಪಂತೇರು. ಬೆದ್ರದ ಹಂಡಿಲ್ಡ್ ನಡತಿನ ಕರ್ನಾಟಕ ರಾಜ್ಯ ಪರವನ್ ಸಂಘದ ಸಮಾಲೋಚನಾ ಸಭೆಟಾರು ಪಾತೇರಿ. ಬೂತುಲಿಗು ನೇಮ ಕಟ್ಟುನಕ್ಲಿನ ಒಂಜಿ ವರ್ಗ ದುಪುನ ಪರವ ಸಮಾಜದ ಕೂಟ
ಕರ್ನಾಟಕ ರಾಜ್ಯ ಪರವನ್ ಸಂಘ ಹಂಡೇಲ್ ಬೆದ್ರ ಉಂದಿತ ಸಮಾಲೋಚನೆ ಬೊಕ್ಕ ಹೊಸ ಪದಾಧಿಕಾರಿಗಳನ್ನು ಅಜಪುನ ಸಭೆ ಬೆದ್ರದ ಹಂಡೇಲ್ ನಡೆತಂಡು ಸಂಘದ ಸಂಘಟನೆ ಜವಾಬ್ದಾರಿದ ಸಂಚಾಲಕರು ಡಾಕ್ಟರ್ ರವೀಶ್ ಪರವ ಪಡುಮಲೆ ಸಭೆಟಿ ವಿಷಯ ದುಂಬುದಿದ್ದು ಕರೆದು ಪೋಯಿನ ಗಂಗೆಯ ಪರವೈರು ಗುರ್ಕಾರಾದಿತ್ತು 1978 ನಮ್ಮ ಹಿರಿಯರು ಪರವ ಸಮಾಜದ ಕೂಟ ಕಟ್ಟದಿತ್ತೇರು ಇತ್ತೆ ಅವೇನೆ ಗಟ್ಟಿ ಮಲ್ಪೆರ ಭಿನ್ನೈತೊನ್ನ ಓಲೆ ತಯಾರು ಮಲ್ತದು ಇಲ್ಲಿ ಇಲ್ಲಡೆ ಮುಟ್ಟವನ ಸಾಮಾಜಿಕ ಜಾಲತಾಣಲೆಡೆ ಪ್ರಚಾರ ಮಲ್ಪನ ಕೆಲಸ ಅವಡು ಪರವ ಸಮಾಜ ಮಿತ್ತು ಬರಡು ಎಂದು ಪಂಡಿರು ಸರಪಾಡಿ ಮಣಿನಾಲ್ಕೂರು ಗ್ರಾಮದ ಬಾಚಕೆರೆ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ಧರ್ಮದರ್ಶಿ ದೇಜಪ್ಪ ಬಾಚಕೆರೆ ಸಂತೋಷ್ ನೀರುಡೆ ಸುಧೀರ್ ಬಜೆಗೋಳಿ ಯೋಗೇಶ್ ಸಾಣೂರು ಸುಕುಮಾರ್ ನಿಟ್ಟೆ ದಾಮೋದರ ಮಾಡಾವು ಸಂತೋಷ್ ಮಾಳ ಶಿವಾನಂದ ಗಾಂಧಿನಗರ ಪ್ರವೀಣ್ ಕಕ್ಕಿಂಜೆ ಡಾಕ್ಟರ್ ಪ್ರಭಾಕರ ಕರಿಂಜೆ ಜಗನ್ನಾಥ ಕೋಣಾಜೆ ಉಮೇಶ್ ವಾಮದ ಪದವು ಸಭೆಟ್ಟು ಪಾಲ್ದೆತೊಂಡಿರು. ಖಂಡಿತವಾದ ನಮ್ಮ ಪರವನ್ ಸಮುದಾಯ ನನದುಂಬುಗಳ ಮೇಲ್ಪಂಕ್ತಿ ಬರಡು ನಮ್ಮನ ಎಂಚಿನ ಒಂಜಿ ರೀತಿಯ ಎಲ್ಲಿ ಒಂಜಿ ಕೇರು ಭಾವನೆ ಮಾಡುಂಡ ಅವೆಲ್ಲ ದೂರ ಮಾಡ್ತದೆ ನಮ್ಮ ಮಾತಲ್ಲ ಒಟ್ಟು ಸೇರೋಡು ನಮ್ಮ ಮಾತ ನಮೆಂಚ ದೈವದ ಕೊಡೆಯಿಟ್ಟೆ ಪತ್ತಪ್ಪೆ ಜೋಕುಲನ್ನೆಲ್ಲ ಒಂಜಿ ಅಪ್ಪೆ ಜೋಕುಲೆಲ್ಲ ಕಪನ್ಪಿನ ನುಡಿ ಕಟ್ಟುಕೊರುವನ ಅವೇನೆಲೆಟ್ಟೆ ಸುರುಗದ ನಮ್ಮ ಪತ್ತಪ್ಪೆ ಜೋಕುಲಿತ್ತೆಲ್ಲ ಏಕರಾಶಿ ಉಂಟು ಒಂಜಿ ಅಪ್ಪೆ ಜೋಕುಲೆಲ್ಲ ಕೂಡು ಬಿರಿಯೋಡು ಬಂಪಿನ ನೆಲೆಟ್ಟೆ ಇನಿತ ಹೊರತು ನಿಕ್ಲು ಮಾತೆಲ್ಲ ಬೈದರೆ ನಿಕ್ಲು ಈಡೆ ಬತ್ತಿನೆಗೆ ನಿಕ್ಲಿಗೆ ಸುರುಕಾತೆ ಏನ ಸೋಲೈತದ ಸೋಲ್ಮೇನ ಸಂದೈತ. ಬೆಳ್ತಂಗಡಿ ತಾಲೂಕುದ ಪುದರ್ಪೋಯಿ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಕೊಕ್ಕಡ ಮುಲ್ಪ ಪ್ರತಿಯೊಂಜಿ ಐತಾರ ಬೊಕ್ಕ ತಿಂಗೊಲ್ದ ಚೌತಿದ ದಿನ ಭಜನಾ ಸೇವೆ ನಡಪಾವೊಂದು ಬೈದಿರು ಭಜನಾ ಸೇವೆಡು ಪಾಲ್ದೆತೊನೆರೆ ಇಚ್ಚೆ ಇತ್ತಿನಕ್ಲು ಮೊಬೈಲ್ ನಂಬರ್ 7892 ಮೂಜಿ 9524 ಫೋನ್ ಮಲ್ತದು ಪುದರ್ ಕೊರೊಲಿ ಹೆಚ್ಚಿನ ಮಾಹಿತಿಗಾದ ವಿಚಾರಪೋಲಿ. ಧರ್ಮ ನಂಬಿಕೆಡು ಶ್ರೇಷ್ಠವಾಯಿನವು ಭಜನೆ ಆದಿತ್ತದು ಒಂದು ನರಮಾಣ್ಯರಿಗೂ ಧರ್ಮ ಸಾದಿಡು ಪೋಯರೆ ಕಲ್ಪಾಂಡು ನಮ್ಮ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರೊಲಿನ ತಿರಿಪಾದು ಕುರ್ಪುನೆತ ಒಟ್ಟುಗು ಸಮಾಜದ ಓರೆಕೋರೆ ತಿದ್ದುದು ಸಮಮಲ್ಪುನಂಚಲ ದಾಸಿರು ಶರಣಿರು ಭಜನೆ ಕೀರ್ತನೆಲೇನು ವಚನೊಲಿನ ಕಟ್ಟುದು ಬಂತೇರು ಅವೇನೇ ಇಲ್ಲಿ ಇಲ್ಲಡು ಭಜನಾ ಮಂಡಳಿ ಸಂಘ ಸಂಸ್ಥೆಲೆಡು ದೇವಸ್ಥಾನ ಮಂದಿರಲೆಡು ನಡಪ ಒಂದು ಧರ್ಮ ನಂಬಿಕೆ ಸಂಸ್ಕೃತಿನ ಕಲ್ಪವನ ಕಾರ್ಯ ನಡತೊಂದು ಬೈದಂಡು ಬೆಳ್ತಂಗಡಿ ತಾಲೂಕುದ ಪುದರ್ಪೋಯಿ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಕೊಕ್ಕಡ ಮುಲ್ಪ ಪ್ರತಿಯೊಂಜಿ ಐತಾರ ಬೊಕ್ಕ ತಿಂಗೊಲ್ದ ಚೌತಿದ ದಿನ ಭಜನಾ ಸೇವೆ ನಡಪಾವೊಂದು ಬೈದಿರು ಕಾಂಡೆ ಎಣ್ಮೆಡ್ದು ಮಧ್ಯಾಹ್ನ 2 ಗಂಟೆ ಮುಟ್ಟ ಭಜನಾ ಸೇವೆ ನಡಪುಂಡು ನಾಡದ ಮಾತಾ ಭಜನಾ ಮಂಡಳಿ ಮಂದಿರ ಸಂಘ ಸಂಸ್ಥೆಲು ಭಜನಾ ಸೇವೆಡು ಪಾಲ್ದೆತುನೊಲಿ ಭಜನಾ ಸೇವೆಡು ಪಾಲ್ದೆತುನೆರೆ ಇಚ್ಚೆ ಇತ್ತಿನಕ್ಲು ಪುರುಷೋತ್ತಮ ಪನ್ಪನಾರನ ಮೊಬೈಲ್ ನಂಬರ್ 7893 ಫೋನ್ ಮಲ್ತದು ಕೊಕ್ಕಡದ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದ ಭಜನಾ ಸೇವೆಡು ಪಾಲ್ದೆತೊನೆರೆ ಪುದರ್ ಕೊರುಲೆಂದು ಪ್ರಕಟಣೆಡು ಕೇಂಡೊಂದಿರು. ಇಡಗಿನಿತ್ತ ನಮ್ಮ ಕುಡ್ಲ ತೊಡು ವಾರ್ತೆಲು ಮುಗಿಂಡು ನನ್ನ ರಾತ್ ಸುದ್ದಿ ಬಕ್ಕ ಮನರಂಜನೆಗಾತು ಒಂದು ಪ್ಲೇ ನಮ್ಮ ಕುಡ್ಲ 24/7 ಸೊಮ್ಮೆಲು.